ದಾಳಿಯಲ್ಲಿ ಆಳ್ವಾಸಿನ ತಾಲೂಕಾನದಲ್ಲಿ 18ನೇ ಹಂತದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಕೇರಗಟ್ಟೆ ವಿರುದ್ಧ ಮನಪಿಲ ಈ ಅಂಕಣದಲ್ಲಿ 23-14 ಒಂದು ನಿಮಿಷದ ಆಟ ಮಾತ್ರ ಬಾಕಿ. ಅಂಕಣ ಎಯಲ್ಲಿ ಸಂತೋಷ್ ದಾಳಿ ಸಂತೋಷ್ ಮೊದಲ ಅಂಕ ಈ ಕೇರಗಟ್ಟೆಯ ಚಿಕ್ಕ ಜೀವ ಶಮೀರ ಅಖಿಲ ಕರ್ನಾಟಕ ಮತ್ತು ಕೇರಳದಲ್ಲಿ ಗುರುತಿಸುವಂತಹ ಬಂಗೇರಗಟ್ಟೆಯ ಬಂಗಾರದ ಆಟಗಾರ ನಾಸಿರ. ನಾಸಿರ್ ಬಂಗೇರಗಟ್ಟೆ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಕಬಡ್ಡಿ ಮುಖೇನ ಅನೇಕ ಅಭಿಮಾನಿಗಳನ್ನ ಪಡೆದುಕೊಂಡಿರತಕ್ಕಂಥ ಯುವ ಸಾಧಕ ನಾಸಿರ್ ಬಂಗೇರಗಟ್ಟೆ. ದಾಳಿಯಲ್ಲಿ ಹರಿ ತಮಿಳುನಾಡಿನ ಯುವ ಪ್ರತಿಭೆ ಹರಿ ಜಗತ್ತಿನ ಪಕ್ಷದ ಮುಕ್ತಾಯ ಒಬ್ಬಗೈಲ ಈ ಪಂದ್ಯಾಟವನ್ನು ತನ್ನದಾಗಿಸಿಕೊಂಡಿದ್ದ ಯಾರು ಮಾಡಿರುವಂತಹ ಎರಡು ತಂಡಗಳಿಗೂ ಅಭಿನಂದನೆಗಳು. जी हाँ, दर्शकों के भाग लिए क्वार्टर मुकाबले बनाना होते विभाग में मतलब यार इस साल में शरीर तगड़े खिलाड़ी में देखिए कि शरीर देखिए बहुत ताकत है उनके पास. क्या एक करोड़ वक्त सही है मतलब मेरा शरीर कौड़ा रोना करना शरीर के राइट की विशेषता नहीं है. और ये तो करना पड़ता है Yes. ನಮ್ಮ ಈ ಒಳಾಂಗಣ ಕ್ರೀಡಾಂಗಣದ ಈ ಸಂಪೂರ್ಣ ಸುಂದರವಾದಂತಹ ವ್ಯವಸ್ಥೆಗೆ ಕಾರಣಕರ್ತರಾದವರು. ಅದರ ಜೊತೆಗೆ ಮುಂದಿನ ವರ್ಷ ಕಬಡ್ಡಿಯನ್ನು ನಾವು ನೋಡುವಾಗ ಶಾಶ್ವತ ಗ್ಯಾಲರಿಯಲ್ಲಿ ಕೊಡುವಂತ ಈ ಪಂದ್ಯವನ್ನು ವೀಕ್ಷಣೆ ಮಾಡುವಂತಹ ಅವಕಾಶಕ್ಕೆ ಈಗಾಗಲೇ 50 ಲಕ್ಷದ ಅನುದಾನವನ್ನು ಅದಕ್ಕೆ ಮೀಸಲಿಟ್ಟಿರುವಂತ ಸನ್ಮಾನ್ಯ ರಾಜೇಶ್ ನಾಯಕ್ ಅವರು ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನ ಬಹಳ ಗೌರವದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಾಶ್ವತ ಉಪಾಧ್ಯಕ್ಷ ಮಾನ್ಯ ಅಜಿತ್ ಶೆಟ್ಟಿ ಅವರಿದ್ದಾರೆ. ಕಮಾಂಡ್ ಸಭಾದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಯುವ ಮೋರ್ಚಾದ ಕಾರ್ಯದರ್ಶಿ ದಿನೇಶ್ ಶೆಟ್ಟಿ ಕಾಮಗಾರ ಅವರು ಸಹ ಕಮಾಂಡ್ ಸಭಾದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಾಸಿರ್ ದ್ವಯಲ್ ಇಲ್ಲಿ ರಾಡಿಯಲ್ಲಿ ಅತಿಥಿ ಆಟಗಾರರಾಗಿ ಕೇಶವ್ ಇದ್ದಾರೆ, ಸಂತೋಷ್ ಇದ್ದಾರೆ, ಹರಿ ಇದ್ದಾರೆ. ಮೂಲತಃ ತಮಿಳುನಾಡು ಆಟಗಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗೌರವಾನ್ವಿತ ರಾಜೇಶ್ ನಾಯಕ್ ಅವರನ್ನ ಅವರ ಕುಟುಂಬ ಮಂದಿಯರು ಶಾಲುವಾಗಿ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಸಂಪೂರ್ಣ ವ್ಯವಸ್ಥೆಗೆ ತುಂಬ ಸಹಕಾರ
ಈಗಾಗಲೇ ಈ ಶಾಶ್ವತ ಗ್ಯಾಲರಿ ವ್ಯವಸ್ಥೆಗೆ 50 ಲಕ್ಷದ ಮೀಸಲನ್ನು ಇಟ್ಟಿದ್ದಾರೆ. ಈಗಾಗಲೇ ಬರುವ ವರ್ಷ ನಾವೆಲ್ಲ ಶಾಶ್ವತವಾದ ಗ್ಯಾಲರಿಯಲ್ಲಿ ಕುಳಿತು ಪದ್ಯವನ್ನು ವೀಕ್ಷಣೆ ಮಾಡುವಂತ ಅವಕಾಶ ನಮಗೆ ಒದಗಿ ಬರಲಿಕ್ಕಿದೆ. ಇದಕ್ಕೆ ಕಾರಣಕರ್ತರು ಸಾಮಾನ್ಯ ರಾಜೇಶ್ ನಾಯಕ್ ಅವರು. ಆದ್ಯ ಧನಂಜಯ ಶೆಟ್ಟಿ ಸರಪಾಡಿ ಧನಂಜಯ ಶೆಟ್ಟಿ ಅವರಿದ್ದಾರೆ. ಅವರನ್ನು ಸಹ ಒಳ್ಳೆ ಗೌರವದಿಂದ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಬಿಜೆಪಿಯ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯಾದ ಮಾನ್ಯ ಪುರುಷೋತ್ತಮ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಸಹ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ವಿದ್ಯಾಂಶನೇ ತಂಡ ಆರೂಢವಾಗಿ ಮಾರಾಡಿ ಬನ್ನಿ ಮಾರಾಡಿ ಶೈಲಿ ಮಾರಾಡಿ ಪಂಚಾಯತಿನ ಸದಸ್ಯರಾದ ಯುವಕರಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತಿನ ಸದಸ್ಯರಾದ ರಾಜಗೋಪಾಲ್ ಅವರಿಂದ ರಮೇಶ್ ಅವರ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ದೊಡ್ಡ ವಿದ್ಯಾರ್ಥಿ ಉಳ್ಳಾಗ ಬನ್ನಿ ಶೈಲಿ ಗೈಡ್ಸ್ ಮಾಲಾಡಿ ವಿದ್ಯಾರ್ಥಿಗಳ ಉದ್ದಾರ ಬರೆಯಲ್ಲ ಶೈಲಿ ಗೈಡ್ಸ್ ಮಾಲಾಡಿ ಬನ್ನಿ ಶೈಲಿ ಗೈಡ್ಸ್ ಮಾಲಾಡಿ ಬನ್ನಿಗೆ 9 ಗಂಟೆಗೆ ಸಮೀಪದಲ್ಲಿ ನಾವು ಹೇಳಿದ್ದೇವೆ. 11 ಗಂಟೆಗೆ ಎಲ್ಲರೂ ಕೂಡ ಟಾಟಾ ಬೈಬ ಹೇಳಿದ್ದಾರೆ. ಇನ್ನು ಉಳಿಕೆ ಆಗಿರೋದು ಒಂದು ಕ್ವಾರ್ಟರ್ ಫೈನಲ್ ಅರ್ಥಾತ್ ಅಲ್ಲಿ 6 ಓವರಲ್ಲಿ 1 ಕ್ವಾರ್ಟರ್ ಫೈನಲ್ ಮತ್ತೆ 2 ಸೆಮಿಫೈನಲ್ 2 ಫೈನಲ್ ಇದೆ. ಇದು ಪ್ರಯೋಗಗಳಿಗೆ ಹೊಸ ಹೇಳಿದ ಪ್ರಯೋಗ ಕೇಶವ ನಾಸಿರನ ಬಂಧನವಾಗಿದೆ. ಅಲ್ಲಿ ಅಂತಿಮ ಕ್ವಾರ್ಟರ್ ಅಲ್ಲ ವಿಜೇತರಾಗಿದ್ದಾರೆ ಅಲ್ಲ 22 ಸೋಲ್ಜರ್ಸ್ ಮಧ್ಯ 701 ಸೋಲ್ಜರ್ ಶಿಲ್ಲಾಪುರ ಸೈನಿಕರು ಅಲ್ಲಿ 2 ಮ್ಯಾಚ್ ವಿಜೇತರು 18 ಮ್ಯಾಚ್ ಕಬಡ್ಡಿ ಪಂದ್ಯ ನಿರಂತರ ಈ ಒಂದು ಮೈದಾನ ಬಲಾಂತರ ಕ್ರೀಡಾಂಗಣ ಉದ್ದೇಶ ಆಡೋದು ಏಷ್ಯದ ಕ್ರೀಡಾಂಗಣ ಆಡೋದು ಅದೇ ಮಾತ ಕ್ರೀಡಾಪಟುಗಳ 50 ಲಕ್ಷ ಅವಸ್ಥೆಗೆ 5 ಲಕ್ಷ ಕೊಡ್ತಾರೆ. ಮಾತ ಕ್ರೀಡಾಪಟುಗಳು ದಯಮಾಡಿ ಪ್ರೀತಿಯಿಂದ ಮಾದರ ಸವಾಲುಗಳನ್ನು ಒಂದೇ ಬ್ಯಾಂಕ್ ಅಂತ ನನಗೆ ಬ್ಯಾಂಕ್ ಭಾರಿ ಕ್ರೀಡಾಪಟುಗಳ ಅಭಿಪ್ರಾಯ ಪಂಚಾಯತ್ ಅವರು ಈಗ ಶಾಶ್ವತ ರಾಜೇಶ್ ನಾಯ್ಕರು ಮಂತ್ರಿಗಳನ್ನು ಹೊರತು ಈ ಕಾರ್ಯಕ್ರಮವು ಅಟೆಂಡ್ ಆಗುತ್ತೆ. ಇಡೀ ಸ್ವಲ್ಪ ರಾಜೇಶ್ ರಾಣಿ ರಾಜ್ಯದ ಭಾರಿ ಮರಿಯಾಲಿಂದ ಕಿರಿಯಾಮಂದ ಸೂಪರ್ ಟೇಕಲ್ ಮತ್ತೆ 2 ಅಂಕಗಳು ಲಭ್ಯವಾದ ಮಾಡಿದ ಬಂಗೇಳ ಗಡ್ಡೆ ನಮ್ಮನೆ ಹೆಸರು ಮುಖಾಂತರ ಯೂಟ್ಯೂಬ್ 13 ಲಕ್ಷ ಡ್ಯಾನ್ಸ್ ವಾವ್ ಮ್ಯಾಚ್ ಸಮೀರ್ ಆಡದ
ದ್ವಿತೀಯ ಅವಧಿಯಲ್ಲಿ ಸಂಪೂರ್ಣವಾಗಿ ಚಿತ್ರ ಬದಲಾವಣೆ ಆಗಿದೆ ಈ ಅಂಕಣದಲ್ಲಿ. ಈ ಅಂಕಣದಲ್ಲಿ ಬಹಳ ಜಿದ್ದಾಜಿದ್ದಿನ ಪಂದ್ಯ ಮುಂದುವರಿತಾ ಇದೆ. ಆ ಪಂದ್ಯ ಮುಗಿದ ತಕ್ಷಣ ಅಂಕಣ 17ರ ಶ್ರವಣಗೌಡ ಶಿಲ್ಲಾಪುರ ಶ್ರೀಗಳು ಸೂಚರ್ಸ್ ಮಡಕ ಭುವನೇಶ್ವರ ಬನ್ನಿ. Because of Colombia trying to pass wide, the team back. Columbus facing back. All out 3 more points for team. Bangalore. The master rider Shamir of Bangalore 16-11. ಚೌವಾದಾಳಿಯಲ್ಲಿ ಶ್ರವಣ್ ಹೀರಾಮನ್ ಬಲಿಷ್ಠ ಎರಡು ತಂಡಗಳು ಪ್ರಬಲ ಅಂಕಣದಲ್ಲಿ ಈ ಅಂಕಣದಲ್ಲಿ ತತ್ಪುರುಷಿ ಬಗಂಬಿಲಾಲ್ ಎನ್ಎಚ್ ಈಗ ತಾನೇ 4 ನಿಮಿಷಗಳ ತೆರೆಯನ್ನು ಕೊಟ್ಟಾಗಿದೆ. 5 ಅಂಕಗಳ ಅಂತರದಲ್ಲಿ ಬಂಗೇರಗಟ್ಟೆ ಮುನ್ನಡೆಯಲ್ಲಿ ಕೇಶವನ ದಾಳಿ ಗಗನಬೀರ ಕಡೆಯಿಂದ ಕೇಶವ 16-11. ಮೊದಲ ಅವಧಿಯಲ್ಲಿ ಆಟ ಮುಂದಿನ ಸಭೆಯ ಬೇಲೂರು ಅಂತರ 4ಕ್ಕೆ ಇಳಿದಿದೆ. ಈಗ ಬಂಗೇರಗಟ್ಟೆಯ ಲಾಸ್ಟ್ 3 ಮಿನಿಟ್ಸ್ ಆಸಿಫ್ 12-16 ಕರ್ನಾಟಕ ಬದಮಾಶಿ. ಇಲ್ಲಿ ಶ್ರವಣಗೌಡ ಆಹಾ ಅಂತರದಲ್ಲಿ ಕಡೆ ಹಾಕಿ ಬರಳುವಾಗ ಅಂತರ ಅಂಕಣದಲ್ಲಿ ಬಂಧಿಸಿದ ಕಷ್ಟ ವಿರಾಮದ ಘೋಷಣೆ ವಿರಾಮದಲ್ಲಿ 20-30 ಇಲ್ಲಿ 13 ಓವರ್ಗಳಲ್ಲಿ ಏಕಮುಖ ಪಂದ್ಯ. ಮುಂದಿನ ಸ್ಪರ್ಧೆಯಲ್ಲಿ ಶಿಲ್ಲಾಪುರ ಶ್ರೀಗಳು ಸುಂದರ್ ಸ್ಮರಣ್ಯ ಈ ಅಂಕಣದಲ್ಲಿ 5-14 ಮುನ್ನಡೆಯಲ್ಲಿ ಉಲ್ಲಾಲ. ವಿಧ್ವಂಸನೆಯ ಉಳ್ಳಾಲ ಪ್ರಸ್ತುತ ಮುನ್ನಡೆಯಲ್ಲಿದೆ ಚೌವಾದಾಳಿಯಲ್ಲಿ. Last minute of the match. 21-30 ಎನ್ಎಚ್ ಬಂಗೇರಗಟ್ಟೆ ಸೆಮಿಫೈನಲ್ಗೆ ತಲುಪುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಮೊದಲ ಅವಧಿಯಲ್ಲಿ 5 ಅಂಕಗಳ ಅಂತರದ 4 ಅಂಕಗಳ ಹಿನ್ನಡೆಯಲ್ಲಿದ್ದಂತಹ ಬಂಗೇರಗಟ್ಟೆ ದ್ವಿತೀಯ ಅವಧಿಯಲ್ಲಿ ಆಡಿದ ಆಟವೇ ಬೇರೆ. ಅದೆಲ್ಲ ಶಮೀರನ ಪರಾಕ್ರಮ. ಮುಂದಿನ ಸ್ಪರ್ಧೆಗಾಗಿ ಬರುವಂತೆ ಸುಂದರ್ ಸ್ಮರಣ್ಯ ಶಿಲ್ಲಾಪುರ ಶ್ರೀಗಳು